ಯಾನು ತುಳುಟೆ ಪಾತಿರುನಿ ಸ್ಟೇಜಿಡು ಉಂತುನಗ ಚೂರು ಭಯ ಆಪುಂಡು ದಾಯಪಂಡ ಭಾಷಣ ಮಲ್ಪನಾತಿ ಎಂಕ್ ತುಳು ಬರ್ಪುಜಿ ಮಾತಾ ತುಳು ಬಾಂಧವರಿಗ ಕುಡ್ಲದ ಮರ್ಮಯೇ ನಮಸ್ಕಾರ ಮಲ್ಪುವೆ ಎಂದು ಖ್ಯಾತ ನಟ ವಿಜಯ ರಾಘವೇಂದ್ರ ತುಳುವಿನಲ್ಲೇ ಮಾತನಾಡಿ ಗಮನವನ್ನು ಸೆಳೆದಿದ್ದಾರೆ. ತುಳುನಾಡ ಜವನೇರು ಬೆಂಗಳೂರಿನಲ್ಲಿ ಆಯೋಜಿಸಿದ ಅಷ್ಟಮಿದ ಐಸಿರ ತುಳುವತಿರ್ಲು ಐಸಿರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಇದು ಬರೀ ತುಳುನಾಡಿನ ಭಾಷೆ ಮಾತ್ರ ಅಲ್ಲ, ಅಲ್ಲಿನ ಸಂಸ್ಕೃತಿ ಇತಿಹಾಸ ಎಲ್ಲವೂ ಕೂಡ ಪುರಾತನವಾಗಿದೆ. ಅದರ ಅಡಿಪಾಯ ಬಹಳ ಗಟ್ಟಿಯಾಗಿದೆ. ಪ್ರಪಂಚದಾದ್ಯಂತ ಹಲವು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೇನೆ. ಆದರೆ ಒಗ್ಗಟ್ಟು ಎನ್ನುವುದನ್ನು ತುಳುವರಲ್ಲಿ ನಾವು ಕಲಿಯಬೇಕು. ಅಲ್ಲಿ ಅವರು ಕಾರ್ಯಕ್ರಮವನ್ನ ಮಾಡುವ ಅಂದಾನೇ ಬೇರೆ ಎಂದು ತುಳುನಾಡನ್ನ ಹಾಡಿ ಹೊಗಳಿದ್ರು. ಗುಡ್ಲಾಕ್ ಪೋನಾಗ ಓ ಅಂಡಲ್ ಇಂಟರ್ವ್ಯೂ ಇತ್ತಿಂಡ ಓ ಅಂಡಲ ಒಂಜಿ ಫಂಕ್ಷನ್ ಇತ್ತಿಂಡ ಯಾನ್ ತುಳುಡೆ ಪಾತೇರ್ನ ಪಂಡ ಸ್ಟೇಜ್ ಮಿತ್ ಬಂದಾಗ ಒಂಜಿ ಲೆಕ್ಕ ಒಂದ್ ಚೂರು ಭಯ ಆಪುಂಡು ದಾಯಪಂಡ ಭಾಷಣ ಮನ್ಪುನಾತ್ ಎಂಕ್ ಬರ್ಪುಜಿ ಆ ಐಕ್ಲ ಕಾಲ ಬರ್ಪುಂಡು ಬಟ್ ಮಾತ ನಮ್ಮ ತುಳು ಬಾಂಧವ್ಯರಿಗೆ ನಿಖಲಿನ ತುಳುನಾಡದ ಕುಡ್ಲದ ಮರ್ಮೈ ಕುಡ್ಲದ ಬಾವೆ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ನಮಸ್ಕಾರ ಅಂತಂದುಲ್ಲ. ಇದು ಬರೀ ನಮ್ಮ ಕುಡ್ಲ ಅಥವಾ ತುಳು ನಾಡಿನ ಭಾಷೆ ಮಾತ್ರ ಅಲ್ಲ, ಜನ ಮಾತ್ರ ಅಲ್ಲ, ಆದರೆ ಅದ್ರ ಹಿಂದಿರುವಂಥ ಇತಿಹಾಸ ಆಗಲಿ, ಅದಕ್ಕಿರುವಂಥ ಸಂಸ್ಕೃತಿ ಆಗಲಿ, ಅದರ ಸಂಸ್ಕಾರ ಆಗಲಿ, ಇವೆಲ್ಲವೂ ಬಹಳ ಬಹಳ ಹಿಂದಿನದು, ಬಹಳ ಆಳವಾಗಿರುವಂಥದ್ದು, ಅದರ ಅಡಿಪಾಯ ಬಹಳ ಗಟ್ಟಿಯಾಗಿರುವಂಥದ್ದು. ನೀವೆಲ್ಲರೂ ಬಂದು ಇಲ್ಲಿ ಸೇರಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇದೇ ತರಹ ಪ್ರಪಂಚದಾದ್ಯಂತ ಎಲ್ಲ ಕಡೆ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಅಲ್ಲಿ ಈ ಒಗ್ಗಟ್ಟು ಅನ್ನೋದೇನಿದೆ ಗೊತ್ತಾ, ಅಲ್ಲಿ ಹೋದಾಗ ನಮ್ಗೆ ಒಂದೊಂದ್ಸಲ ನೆನಪಾಗುತ್ತೆ, ಓ ಒಗ್ಗಟ್ಟು ಅಂದ್ರೆ ಇದೇ ಇರಬೇಕು ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಒಂದೇ ಜಾಗದಲ್ಲಿ ಸೇರ್ಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕಾರ್ಯಕ್ರಮ ಮಾಡುವಂಥದ್ದು ಆ ಅಂದಾನೇ ಬೇರೆ. ನಮ್ಮ ತುಳುನಾಡಿನ ವೈಭವ, ಅಷ್ಟಮಿದ ಐಸಿರ ಅಂತ ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿ ಮಾಡೋದು, ನಿಮ್ಮೆಲ್ಲರ ಪ್ರೀತಿ ಗಳಿಸೋದು, ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸೋದು ನನಗೆ ನನ್ನ ಜನ್ಮಕ್ಕೆ ಬಹಳ ದೊಡ್ಡ ವಿಷಯ ಅಂತ ನಾನು ಭಾವಿಸ್ತೀನಿ.